ದುಷ್ಕರ್ಮಿಗಳಿಂದ ಮಾರಣಾಂತಿಕ ಹಲ್ಲೆಗೆ ಒಳಗಾಗಿ ಮೃತಪಟ್ಟ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯ ಬೆಳ್ಳಾರಿಯ ಪ್ರವೀಣ್ ನೆಟ್ಟಾರು ಮೃತದೇಹ ತೆಗಿಬೇಕಾದ್ರೆ ಜಿಲ್ಲಾಧಿಕಾರಿ ಆಸ್ಪತ್ರೆಗೆ ಬರಲೇಬೇಕು ಎಂದು ಹಿಂದೂ ಕಾರ್ಯಕರ್ತರು ಆಸ್ಪತ್ರೆ ಎದುರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಆಗಮಿಸಿದ್ರು. ಈ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಹಿಂಪಡೆದರು. ಈ ವೇಳೆ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಅವರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿ, ಯಾರೇ ಆರೋಪಿಗಳಾಗಿರಲಿ ಅವರನ್ನ ಪತ್ತೆ ಮಾಡಿ ಬಂಧಿಸುವ ಕೆಲಸವಾಗಲಿದೆ. ಮೃತರ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ಮೊತ್ತಕ್ಕೆ ಸಂಬಂಧಿಸಿದ ಮನವಿಯನ್ನ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಸಲ್ಲಿಸುತ್ತೇನೆ. ಎಲ್ಲರೂ ಕೂಡ ಶಾಂತಿ ಸುವ್ಯವಸ್ಥೆ ಕಾಪಾಡುವಂತೆ ವಿನಂತಿಸಿಕೊಂಡಿದ್ದಾರೆ. ಪ್ರವೀಣ್ ಪೂಜಾರಿ ಅವರ ಏನೋ ಒಂದು ಅಕಾಲಿಕ ಮರಣ ಏನಿದೆ ಅದರ ಸಂಬಂಧಪಟ್ಟಾಗೆ ಪೊಲೀಸ್ನವರು ಈಗ ಆಲ್ರೆಡಿ ಇನ್ವೆಸ್ಟಿಗೇಷನನ್ನು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ತನಿಖೆ ಮಾಡಬೇಕು ಅದನ್ನು ಸೂಕ್ತ ರೀತಿಯಾದಂಥ ಪೊಲೀಸ್ ತನಿಖೆಯನ್ನು ಮಾಡೋದ್ರೊಳಗಡೆ ಅದನ್ನು ಕ್ರಮವಹಿಸ್ತಾನೆ. ಇವತ್ತು ಕೂಡ ನಾನು ಕುಟುಂಬದ ಸದಸ್ಯರ ಜೊತೆಗೆ ಮಾತಾಡಿಕೊಂಡು ಇಲ್ಲಿನ ಏನು ಪೋಸ್ಟ್ ಮಾರ್ಟಮ್ನ ವ್ಯವಸ್ಥೆ ಮಾಡಬೇಕು ಮತ್ತು ಅಂತ್ಯಕ್ರಿಯೆ ಬಗ್ಗೆ ಏನು ಇದರೊಳಗಡೆ ಮಾಡಬೇಕು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಎಲ್ಲರೂ ಕೂಡ ಏನು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅನ್ನೋದ್ರ ಬಗ್ಗೆ ನಾವು ಅವ್ರ ಹತ್ರ ಡಿಸ್ಕಸ್ ಮಾಡಿದ್ವಿ. ಭಾಳಷ್ಟು ಪಾಯಿಂಟ್ಗಳೆಲ್ಲ ಒಪ್ಕೊಂಡಿದ್ದಾರೆ. ಏನಿದೆ ಅನ್ನೋದನ್ನು ಮುಂದಿನ ಪೊಲೀಸ್ ತನಿಖೆ ಒಳಗಡೆ ಗೊತ್ತಾಗುತ್ತೆ. ಅದ್ರ ಬಗ್ಗೆ ಕುಟುಂಬದಿಂದ ಮತ್ತು ಏನು ಸದಸ್ಯರಿಂದ ಮನವಿ ಬಂದಿರುವಂಥದ್ದನ್ನ ನಾನು ಸರ್ಕಾರಕ್ಕೆ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ಭದ್ರತೆ ದೃಷ್ಟಿಯಲ್ಲಿ ಇದನ್ನು ನೋಡ್ತೀವಿ. ಎಲ್ಲವನ್ನು ಮಾತಾಡಿಕೊಂಡು ನಮ್ಮ ಗುಪ್ತಚರ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯ ರಿಪೋರ್ಟನ್ನು ತೊಗೊಂಡು ಯಾವ ರೀತಿ ಇದೆ ಅಂತ ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು. ಯಾಕೆಂದರೆ ಒಂದು ಕುಟುಂಬದಲ್ಲಿ ಏನು ನೋವಿನ ಒಂದು ಪರಿಸ್ಥಿತಿ ಇರುತ್ತೆ ಅದು ಬೇರೆಯವ್ರಿಗೂ ಕೂಡ ಸ್ಪ್ರೆಡ್ ಆಗದೇ ಇರೋ ಹಾಗೆ ನೋಡುವಂಥ ಒಂದು ಸಾಮಾಜಿಕ ಬದ್ಧತೆ ಎಲ್ಲರ ಮೇಲೂ ಇರುತ್ತೆ. ಅದನ್ನು ಕಾಪಾಡೋದ್ರ ಬಗ್ಗೆ ಎಲ್ಲರೂ ನೋಡಬೇಕು. ಪೊಲೀಸ್ ವ್ಯವಸ್ಥೆ ಒಂದು ರಿಪೋರ್ಟನ್ನು ತೊಗೊಂಡು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ರಮ ವಹಿಸ್ತೀವಿ. ರಾಜ್ಯದಲ್ಲಿ ಈಗ ರಿಪೀಟೆಡ್ಲಿ ಹಿಂದೂ ಕಾರ್ಯಕರ್ತರ ಕೊಲೆ ಆಗ್ತದೆ. ಅದ್ರ ಬಗ್ಗೆ ನನಗೆ ಕಮೆಂಟ್ ಮಾಡೋಕ್ಕಾಗಲ್ಲ. ನಾನು ನೋಡ್ಕೊಂಡಿರ್ತೀನಿ. ಇನ್ನು ಮೃತಪಟ್ಟಿರುವ ಪ್ರವೀಣ್ ಅವರ ಮೃತದೇಹವನ್ನ ಜುಲೈ 27ರಂದು ಪುತ್ತೂರಿನಿಂದ ಮೆರವಣಿಗೆಯ ಮೂಲಕ ಕೊಂಡೊಯ್ದು ಬೆಳ್ಳಾರಿಯಲ್ಲಿ ಅಂತ್ಯಕ್ರಿಯೆಯನ್ನ ನಡೆಸಲಾಗುವುದು ಎಂದು ಮಾಹಿತಿ ಲಭಿಸಿದೆ.